ಚುನಾವಣೆಯ ಸಿದ್ಧತೆ ಹೇಗೆ ನಡೆಯುತ್ತಿದೆ? ಚುನಾವಣೆಗೆ ಅಂತ ಹೇಳಿ ವಿಶೇಷವಾದ ತಯಾರಿಗಳನ್ನ ನಾವೇನು ಮಾಡ್ತಾ ಇಲ್ಲ. 2013ರಿಂದ ನಾನು ಶಾಸಕನಾಗಿ ಬಂದ ನಂತರದಿಂದ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಜನರ ನಡುವೆ ಇದ್ದೇನೆ. 10 ಹಲವು ಕಾರ್ಯಕ್ರಮಗಳು, 10 ಹಲವು ಸಮಾರಂಭಗಳಲ್ಲಿ ಅವ್ರ ಜೊತೆಗೆ ನಾನು ನಿರಂತರವಾಗಿ ಭಾಗಿಯಾಗಿದ್ದೇನೆ. ಹಾಗಾಗಿ ಜನರ ನಡುವೆ ಕಳೆದ 5 ವರ್ಷಗಳಲ್ಲಿ ಇರೋ ಕಾರಣಕ್ಕೆ ನನಗೆ ಚುನಾವಣೆಗೆ ಮತ್ತು ವಿಶೇಷ ತಯಾರಿ ಮಾಡಬೇಕು ಅಂತೇನು ಅನಿಸಿಲ್ಲ. ಆದರೆ ಕಾರ್ಯಕರ್ತರ ಚಟುವಟಿಕೆಗಳನ್ನು ಸಕ್ರಿಯಗೊಳಿಸುವ ಕಾರಣಕ್ಕೋಸ್ಕರ ಈಗಾಗಲೇ 2 ಸುತ್ತಿನ ಕಾರ್ಯಕರ್ತರ ಸಮಾವೇಶಗಳು ನಮ್ಮದೆಲ್ಲ ಆಗಿದೆ. ಮೊನ್ನೆಯಿಂದ ಗ್ರಾಮ ಮಟ್ಟದ ಸಮಾವೇಶಗಳನ್ನು ಆರಂಭ ಮಾಡಿದ್ದೇವೆ. 4ನೇ ತಾರೀಕಿಗೆ ನಾವು 36 ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಮಟ್ಟದ ಕಾರ್ಯಕರ್ತರ ಸಮಾವೇಶಗಳು ಮುಗಿಯುತ್ತೆ. ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಒಮ್ಮೆ ಚುನಾಯಿತರಾದವರನ್ನು ಮತದಾರರು ಮರು ಆಯ್ಕೆ ಮಾಡುವ ಸಂದರ್ಭದಲ್ಲಿ ವಿಶ್ರಾಂತಿ ನೀಡುತ್ತಾ ಬಂದಿದ್ದಾರೆ. ಇದಕ್ಕೇನಂತೀರಿ? ಅಲ್ಲ, ಈ ಬಾರಿ ಆ ರೀತಿ ಆಗಲಿಕ್ಕಿಲ್ಲ. ಕಳೆದ ಬಾರಿ ಪೂರ್ಣ ಅವಧಿಯ ಶಾಸಕನಾಗಿ ನಾನು ಇರಲಿಲ್ಲ. 2004ರಿಂದ 2007 3 ವರ್ಷ ಮಾತ್ರ ನಾನು ಶಾಸಕನಾಗಿದ್ದು. ಆವಾಗ ನಾವು ಮಾಡಿರುವಂಥ ಅಭಿವೃದ್ಧಿ ಚಟುವಟಿಕೆಗಳ ಅನುಷ್ಠಾನಗಳಾಗಿರಲಿಲ್ಲ. ಹಿನ್ನೆಲೆಯಲ್ಲಿ ಜನರಿಗೆ ಅನಿಸಿದೆ ಅಭಿವೃದ್ಧಿಗೋಸ್ಕರ ಮತ್ತೆ ಬಿಜೆಪಿಯನ್ನು ಬೆಂಬಲಿಸಬೇಕು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಡಳಿತ ವಿರೋಧಿ ಅಲೆಯ ನಡುವೆಯೂ ಗೆದ್ದು ಬಂದವರು ನೀವು. ಈಗ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಬಳಿಕ ನಡೆಯುತ್ತಿರುವ ಚುನಾವಣೆಯ ಬಗ್ಗೆ ನಿಮ್ಮ ಭವಿಷ್ಯದ ನಿರೀಕ್ಷೆಗಳೇನು? ರಾಜ್ಯ ಸರ್ಕಾರದ ವಿರೋಧಿ ಅಲೆಯನ್ನು ನಾವು ಯಾವ ರೀತಿ ಎನ್ಕ್ಯಾಶ್ ಮಾಡ್ತೀವಿ ಅಂತ ಮತ್ತು ಇವತ್ತು ಕಳೆದ 1 ವರ್ಷದಲ್ಲಿ ಮುಖ್ಯಮಂತ್ರಿಗಳ ಆಡಳಿತದ ವರ್ತನೆಗಳನ್ನು ಗಮನಿಸಿದ್ದೀನಿ. ಮತ್ತು ಒಬ್ಬ ವಿರೋಧ ಪಕ್ಷದ ಶಾಸಕನಾಗಿ ಕಾರ್ಕಳದಲ್ಲಿ ನಾವು ಮಾಡ್ತಾ ಇರುವಂಥ ಚಟುವಟಿಕೆಗಳನ್ನು ಜನ ಗುರುತಿಸಿದ್ದಾರೆ. ಹಾಗಾಗಿ ಅಭಿವೃದ್ಧಿ ಮತ್ತು ನಾವು ಮಾಡ್ತಾ ಇರುವಂಥ ಕಾರ್ಯಚಟುವಟಿಕೆಗಳು ಈ ಎರಡನ್ನು ಗಮನಿಸಿ ಜನ ಬಿಜೆಪಿ ಅಭಿವೃದ್ಧಿಗಿಂತ ಜಾತಿ ಧರ್ಮ ಕೋಮುವಾದದ ಆಧಾರದಲ್ಲಿ ಚುನಾವಣೆ ಎದುರಿಸುತ್ತದೆ ಹೀಗೆಂಬ ಎದುರಾಳಿಗಳ ಆರೋಪಕ್ಕೆ ಏನಂತೀರಿ? ನೀವು ವಾಪಸ್ ತಗೋಬೇಕು ಆ ಮಾತನ್ನು. ನೀವು ವಾಪಸ್ ತಗೋಬೇಕು. ಯಾಕೆ ಅಂತಂದರೆ ನಾನು ಹೇಳ್ತಾ ಇದ್ದೀನಿ, ನೀವು ವಾಪಸ್ ತಗೋಬೇಕು. BJP ಅಂತಂದರೆ ಕೋಮುಗಲಭೆ ಅಲ್ಲ. BJP ಅಂದರೆ ಹಿಂದುತ್ವನ ಬಿಟ್ಟು BJP ಯಾವತ್ತೂ ಇಲ್ಲ. ಹಾಗಂತೇಳಿ ಗಲಭೆಗಳನ್ನು ನಾವು ಯಾವತ್ತೂ ಮಾಡಲಿಲ್ಲ. ನೀವು ಅದನ್ನು ನಮ್ಮ ಯಾವತ್ತೂ ಕೂಡ ಹಣೆಪಟ್ಟಿ ಕಟ್ಟಬಾರ್ದು. ನಾವು ಹಿಂದುತ್ವ ಮತ್ತು ಅಭಿವೃದ್ಧಿ ವಿಷಯದಲ್ಲಿ ಯಾವತ್ತೂ ಕೂಡ ರಾಜಿ ಆಗಲಿಲ್ಲ. ಈ ಚುನಾವಣೆಯಲ್ಲೂ ಕೂಡ ನಮ್ಮದು ಪ್ರತಿ ಚುನಾವಣೆಯಲ್ಲೂ ಕೂಡ ನಮ್ಮ ಅಜೆಂಡಾ ಹಿಂದುತ್ವ ಮತ್ತು ಅಭಿವೃದ್ಧಿ, ಈ 2 ವಿಷಯವನ್ನು ಇಟ್ಕೊಂಡು ನಾವು ಚುನಾವಣೆಗೆ ಹೋಗೋದು. ಕಾರ್ಕಳದಲ್ಲೂ ಕೂಡ ಈ ಬಾರಿ ನಾನು ಅದೇ 2 ವಿಷಯ ಇಟ್ಕೊಂಡು ಚುನಾವಣೆಗೆ ಹೋಗ್ತಾ ಇದ್ದೇನೆ. ಹಿಂದುತ್ವ ಎಂದರೆ ಅಲ್ಪಸಂಖ್ಯಾತರನ್ನು ದೂರೀಕರಿಸೋದು. ನಿಮಗಿರುವಂಥ ಅಲ್ಪ ಬುದ್ಧಿವಂತಿಕೆ ಇದು. ಹಿಂದುತ್ವ ಅಂತಂದರೆ ಒಂದು ಮತದ ದ್ವೇಷೀಕರಣ, ಒಂದು ಮತದ ಓಲೈಕೆ ಅಲ್ವಾ. ಹಿಂದುತ್ವ ಅಂತಂದರೆ ಒಂದು ಜೀವನ ಪದ್ಧತಿ. ಹಿಂದುತ್ವ ಅಂತಂದರೆ ರಾಷ್ಟ್ರೀಯತೆ. ಈ ರಾಷ್ಟ್ರೀಯತೆಯನ್ನು ಬೆಂಬಲಿಸಿ ಮಾತನಾಡುವಂಥದ್ದೇ ಹಿಂದುತ್ವ. ಅದನ್ನು ಅವತ್ತಿನಿಂದ ಇವತ್ತಿನ ತನಕ ಮಾತಾಡ್ತಾ ಇದ್ದೇವೆ. ಇವತ್ತು ಭಾರತೀಯ ಜೀವನ ಪದ್ಧತಿಯನ್ನು ಗೌರವಿಸಬೇಕು ಅಂತಂದಾಗ ಗೋಮಾತೆಯನ್ನು ಗೌರವಿಸಬೇಕು, ಭಾರತದ ನೆಲವನ್ನು ಗೌರವಿಸಬೇಕು, ರಾಷ್ಟ್ರೀಯತೆಯನ್ನು ಗೌರವಿಸಬೇಕು. ಈ ಗೌರವಿಸುವಂಥ ನಿಲುವುಗಳನ್ನು ನಾವು ಇವತ್ತು ಬೆಂಬಲಿಸ್ತೇವೆ. ರಾಷ್ಟ್ರೀಯತೆ ಬಿಜೆಪಿ ಮತ್ತು ಸಂಘ ಪರಿವಾರದ ಆಸ್ತಿ ಎಂಬಂತೆ ಮಾತನಾಡುತ್ತಿದ್ದೀರಿ. ನಮ್ಮನ್ನು ಯಾರು ಇದನ್ನು ಹೇಳ್ತಾರೋ ಅದು ನಾವು ನಮಗದು ಲೇಬಲ್ಲೇ, ನಾವೇಂದ್ರೆ ನಮಗೆ ನಾಚಿಕೆ ಇಲ್ಲ. ಆದರೆ ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿ ನಾನು ಗೋಮಾಂಸವನ್ನು ತಿಂತಾನೆ ಅನ್ನೋದು ಯಾವ ಪುರುಷಾರ್ಥ? 6 ಕೋಟಿ ಜನರ ಮುಖ್ಯಮಂತ್ರಿ ಅವರು, ಯಾರೋ 1 ಕೋಟಿ ಜನರ ಮುಖ್ಯಮಂತ್ರಿ ಅಲ್ಲ. 6 ಕೋಟಿ ಜನರ ಮುಖ್ಯಮಂತ್ರಿಯಾಗಿ ಪ್ರತಿನಿಧಿಸ್ತಾ ಇರೋರು ಸ್ವತಃ ತಾನೇ ಮುಖ್ಯಮಂತ್ರಿ ನಾನು ಗೋಮಾಂಸವನ್ನು ತಿಂತೀನಿ ಅಂತಂದಾಗ ಎಷ್ಟು ಜನರ ಮನಸ್ಸಿನ ನೋವಾಗುತ್ತೆ ಅಂತ ಯಾಕೆ ಅನ್ನಿಸ್ಲಿಲ್ಲ ಮುಖ್ಯಮಂತ್ರಿಗೆ? ಗೋಮಾಂಸದ ವಿಷಯದಲ್ಲಿ ಗೋವಾದಲ್ಲಿಯ ಬಿಜೆಪಿಗರ ನಿಲುವು ಭಿನ್ನವಾಗಿದೆಯಲ್ಲ. ನೀವು ಬೇರೆದೆಲ್ಲ ಹೇಳಬೇಡಿ. ಬೇರೆದಕ್ಕೆಲ್ಲ ಆ ರಾಜ್ಯದಲ್ಲಿರುವಂಥ ವಿರೋಧ ಪಕ್ಷಗಳು ಮಾತಾಡಲಿ. ಇಲ್ಲಿ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ನಿರೀಕ್ಷೆ ಮಾಡಿದ್ದೇನೋ? ಈ ರಾಜ್ಯದ ಜನ ಕಾಂಗ್ರೆಸ್ನಿಂದ ನಿರೀಕ್ಷೆ ಮಾಡಿದ್ದೇನೋ? ಸಿದ್ದರಾಮಯ್ಯನಿಂದ ನಿರೀಕ್ಷೆ ಮಾಡಿದ್ದೇನೋ? ಇವತ್ತು ಕೃಷ್ಣ ಮಠಕ್ಕೆ ಸಿದ್ದರಾಮಯ್ಯ ಬರೋದಿಲ್ಲ ಅಂತಂದ್ರೆ ಅರ್ಥ ಏನು? ಮಠ ಮಂದಿರಗಳನ್ನು ವಶಪಡಿಸ್ಕೊಳ್ತೀವಿ ಅಂತ ಒಬ್ಬ ಮುಖ್ಯಮಂತ್ರಿ ಹೇಳ್ತಾ ಇದ್ರದ ಅರ್ಥ ಏನು? ಇವತ್ತು ಈ ರೀತಿಯಾದಂಥ ತುಷ್ಟೀಕರಣದ ವಿರುದ್ಧ ನಮ್ಮ ನಿಲುವಿರುವಂಥದ್ದು. ಸೊ ಹಾಗಾಗಿ ಹಿಂದುತ್ವ ಅಂತಂದ್ರೆ ನಾನು ಅದನ್ನೇ ಹೇಳಿದ್ದು. ಯಾರನ್ನ ವಿರೋಧಿದ ಅಂತಲ್ಲ. ನಾನೀಗ ಶಾಸಕನಾಗಿ 7 ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ. ಯಾವ್ದಾದ್ರು ಧರ್ಮಕ್ಕೆ ನೋವು ಮಾಡಿದ್ದೀವ? ಒಂದು ಘಟನೆ ಹೇಳಿ. ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಎಲ್ಲಿ ಗಲಭೆಗಳಾಗ್ತಾ ಇದೆಯೋ ಅಲ್ಲಿ ಪ್ರತಿನಿಧಿಸ್ತಾ ಇರುವಂಥ ಶಾಸಕರು ಯಾರು? ನಾನು ಕಟ್ಟರ್ ಹಿಂದೂ, ಇವತ್ತು ಹೇಳ್ತೀನಿ, ಮುಂದಿನ ಹಿಂದೂ. ನಾನು ಹಿಂದುತ್ವವನ್ನು ಅತ್ಯಂತ ಗಟ್ಟಿಯಾಗಿ ಹೇಳೋನು. ಹಾಗಂತೇಳಿ ಯಾವ ಥರ ಒಂದು ಗಲಾಟೆ ಆಗಿದೆಯಾ ಕಾರ್ಕಳದಲ್ಲಿ? ಎಲ್ಲರನ್ನೂ ಸಮಾನವಾಗಿ ನೋಡ್ತೇವೆ. ರಾಷ್ಟ್ರೀಯತೆಯನ್ನು ಮತ್ತೆ ಬೆಂಬಲಿಸ್ತೇವೆ. ಬಿಜೆಪಿ ಶಾಸಕರಿರುವಲ್ಲಿ ಗಲಭೆ ಆಗುವುದಿಲ್ಲ ಎಂಬುದರ ಅರ್ಥ ಬಿಜೆಪಿಯನ್ನು ಅನಿವಾರ್ಯವಾಗಿಸುವ ತಂತ್ರವೇ? ಇವತ್ತು ರಮಾನಾಥ್ ರೇ ಅವರ ಹೇಳಿಕೆ, ಖಾದರ್ ಅವರ ಹೇಳಿಕೆ, ಅಭಯ್ ಚಂದ್ರ ಜೈನ್ ಅವರ ನಡವಳಿಕೆಗಳು, ಇದೆಲ್ಲದನ್ನು ನೋಡಿದಾಗ ಜನ ಗಮನಿಸ್ತಾ ಇದ್ದಾರೆ. ನಾನೇನು ಹೇಳಬೇಕಾದಿಲ್ಲ. ಇವತ್ತು ಸ್ವಾಮೀಜಿಗಳ ವಿರುದ್ಧ ಮೂಡುಬಿದಿರೆ ಶಾಸಕರು ಮಾತಾಡಿರುವಂಥ ಹೇಳಿಕೆಗಳು, ಬಂಟ್ವಾಳದ ಶಾಸಕರು ನಾನು ಯಾರಿಂದ ಗೆದ್ದೆ ಅಂತ ಹೇಳ್ತಾ ಇರುವಂಥ ಹೇಳಿಕೆಗಳು, ಉಳ್ಳಾಳದ ಶಾಸಕರು ತಾನು ಯಾರನ್ನು ಪ್ರೀತಿಸ್ತೀನಿ ಅಂತ ಹೇಳ್ತಾ ಇರುವಂಥ ಮಾತುಗಳು, ಇದೆಲ್ಲದೂ ಕೂಡ ದಕ್ಷಿಣ ಕನ್ನಡ ಜನ ಅಷ್ಟು ಮಂಗಗಳಲ್ಲ.
ಪ್ರಜ್ಞಾವಂತರಿದ್ದಾರೆ, ಅದನ್ನು ಗಮನಿಸ್ತಾರೆ. ಆದರೆ ನಾವು ನಮ್ಮ ನಡವಳಿಕೆಯನ್ನು ಚೆನ್ನಾಗಿ ಇಟ್ಕೊಂಡಿದ್ದೇವೆ. ನಾವು ಅಭಿವೃದ್ಧಿಯನ್ನು ಯಾವತ್ತೂ ಕೂಡ ಕಡೆಗಣಿಸಿಲ್ಲ. ರಾಷ್ಟ್ರೀಯತೆಗಳ ವಿಷಯ ಬಂದಾಗ ಯಾವತ್ತೂ ಬಿಟ್ಟುಕೊಟ್ಟಿಲ್ಲ. ನಮ್ಮ ಪಕ್ಷ ಹೇಳುವಂಥದ್ದು ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷದಕ್ಕಿಂತ ರಾಷ್ಟ್ರ ಮುಖ್ಯ. ಈ ಸಂಕಲ್ಪವನ್ನು ಇಟ್ಕೊಂಡು ಬಂದಿದ್ದೇವೆ. ಯಾವುದೋ ವ್ಯಕ್ತಿಗೆ ಹಾನಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪಕ್ಷನ ಬಲಿ ಕೊಡಲ್ಲ ನಾವು. ಪಕ್ಷಕ್ಕೆ ದೇಶಕ್ಕೆ ಹಾನಿ ಆಗುತ್ತೆ ಅಂತಂದರೆ ಪಕ್ಷಕ್ಕೆ ಬಲಿ ಕೊಡ್ಲಿಕ್ಕೆ ತಯಾರಿದ್ದೇವೆ. ಈ ಸಿದ್ಧಾಂತದಲ್ಲಿ ಹೊರಟಿದ್ದೇವೆ, ಮುಂದೆ ಹೋಗ್ತೇವೆ. ಪ್ರಸ್ತುತ ವಿಧಾನಸಭೆಯ ಬಳಿಕ ಬಿಜೆಪಿಯಿಂದ ಬೇರೆಯವರಿಗೆ ಅವಕಾಶ ಮಾಡಿಕೊಡುವ ಸಾಧ್ಯತೆ ಏನಾದರೂ ಇದೆಯೇ? 2 ಸಾರಿ MLA ಆದ ನಂತರ ಮತ್ತೆ MLA ಆಗಬಾರ್ದು ಅಂತ ಹೇಳೋದು ಬಹುಶಃ ಜೀವನದಲ್ಲಿ ಕೇಳಿದಂಥ ಮೊದಲನೇ ಪ್ರಶ್ನೆ. ನೀವು ನನಗೆ 42 ವರ್ಷದಲ್ಲಿ ನಾನು ಮಾಡಿರುವಂಥ ಸಾಧನೆಗಳನ್ನು ನೋಡಿದ್ದಾರೆ. ಹಾಗಾದರೆ ದೇವೇಗೌಡರು 87 ವರ್ಷ, ವೀರಪ್ಪ ಮೊಯ್ಲಿಯವರಿಗೆ ಎಷ್ಟು ವರ್ಷ ಆಯಿತು, ಸೋನಿಯಾ ಗಾಂಧಿಗೆ ಎಷ್ಟು ವರ್ಷ ಆಯಿತು? ಯಾಕೆ ಅವರು ಯಾಕೆ ರಾಜಕಾರಣದಲ್ಲಿದ್ದಾರೆ? ಇವತ್ತು 2 ಬಾರಿ ಶಾಸಕರಾಗಿ 7 ಬಾರಿ 8 ಬಾರಿ ಕಾರ್ಕಳ ಕ್ಷೇತ್ರದ ಜನ, 6 ಬಾರಿ ಕ್ಷೇತ್ರದ ಜನ ವೀರಪ್ಪ ಮೊಯ್ಲಿಯವರನ್ನು ಗೆಲ್ಲಿಸಿದ್ದಾರೆ. ಅವತ್ತು ಈ ಪ್ರಶ್ನೆ ಬಂದಿರಲಿಲ್ವಾ? 42ನೇ ವಯಸ್ಸಿನಲ್ಲಿದ್ದಾನೆ. 42ನೇ ವಯಸ್ಸಲ್ಲಿ 88 ಸಾರಿ ಕಾಂಗ್ರೆಸ್ನವ್ರು ಮಾಡದಲ್ಲಿರುವಂಥ ಕಾರ್ಯಕ್ರಮಗಳನ್ನು ನಾವು ಇವತ್ತು ಮಾಡಿ ತೋರಿಸಿದ್ದೇವೆ. ಮುಂದೆ ಇನ್ನಷ್ಟು ಮಾಡಿ ತೋರಿಸ್ತೇವೆ. ನಿಮ್ಮ ಆಯ್ಕೆ ಕಾರ್ಕಳಕ್ಕೆ ಅನಿವಾರ್ಯವೇ? ನಾನು ಅನಿವಾರ್ಯ ಅಂತ ಹೇಳ್ತಾ ಇಲ್ಲ. ಉಳಿದವ್ರಿಗಿಂತ ನಾನು ಬೆಟರ್, ಕಾಂಗ್ರೆಸ್ಸಿಗಿಂತ 100 ಪಾಲು ಬೆಟರ್ ನಾನು. ಯಾಕೆಂತಂದರೆ 8 ಬಾರಿ ಕಾರ್ಕಳ ಕ್ಷೇತ್ರದ ಜನ ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ದಾರೆ. ಸುಮಾರು 40 ವರ್ಷಗಳ ಕಾಲ ಕಾಂಗ್ರೆಸ್ನ ಶಾಸಕತ್ವ ಇತ್ತು ಇಲ್ಲಿ. ಆ 40 ವರ್ಷದ ಶಾಸಕತ್ವದ ಕಾರ್ಯಕ್ಕೂ ನಾನು ಮಾಡಿರುವಂಥ 5 ವರ್ಷದ ಕಾರ್ಯಕ್ಕೂ ಜನ ಚರ್ಚೆ ಮಾಡಲಿ. ಯಾರ ಕಾಲದಲ್ಲಿ ರಸ್ತೆಗಳ ಅಭಿವೃದ್ಧಿ ಆಯಿತು, ಯಾರ ಕಾಲದಲ್ಲಿ ಸೇತುವೆಗಳ ನಿರ್ಮಾಣ ಆಯಿತು, ಯಾರ ಕಾಲದಲ್ಲಿ ಕಾಲೇಜುಗಳ ಬಿಲ್ಡಿಂಗ್ ಶುರು ಆಯಿತು, ಯಾರ ಕಾಲದಲ್ಲಿ ಕೆರೆ ಕಟ್ಟೆಗಳ ಪ್ರಾರಂಭ ಆಯಿತು, ಯಾರ ಕಾಲದಲ್ಲಿ ಕಿಂಡಿ ಅಣೆಕಟ್ಟೆಗಳ ನಿರ್ಮಾಣ ಆಯಿತು, ದಾಖಲೆ ಸಮೇತ ಬರಲಿ. ನಾನು ಚರ್ಚೆಗೆ ತಯಾರಿದ್ದೇನೆ. ಈವರೆಗೆ ಕಾಂಗ್ರೆಸ್ ಅಭ್ಯರ್ಥಿಯ ಘೋಷಣೆಯಾಗಿಲ್ಲ ಎಂಬುದನ್ನು ಹೇಗೆ ಸ್ವೀಕರಿಸುತ್ತೀರಿ? ಕಾಂಗ್ರೆಸ್ಸಿಗೆ ಕಾರ್ಯತಂತ್ರನೇ ಇಲ್ಲ. ನಾವು ಜನರ ನಡುವೆ ಇರುವಂಥದ್ದೇ ನಮ್ಮ ಕಾರ್ಯತಂತ್ರ. ನಾವು ಅಭಿವೃದ್ಧಿಯನ್ನು ಮಾಡಿರುವಂಥದ್ದೇ ನಮ್ಮ ಕಾರ್ಯತಂತ್ರ. ಕಾಂಗ್ರೆಸ್ಸಿಗೆ ಯಾವುದೇ ಕಾರ್ಯತಂತ್ರ ಇಲ್ಲ. ನಾವು ದುಡ್ಡಿನ ಕಾರಣಕ್ಕೆ ಗೆದ್ದು ಬರ್ತೀವಿ ಅಂತ ಹೇಳ್ತಾರೆ, ನಾವು ವಂಶದ ಕಾರಣಕ್ಕೋಸ್ಕರ ಗೆದ್ದು ಬರ್ತೀವಿ ಅಂತ ಹೇಳ್ತಾರೆ, ನಾವು ಜಾತಿಯ ಕಾರಣಕ್ಕೆ ಗೆದ್ದು ಬರ್ತೀವಿ ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ಬಂದು 72 ವರ್ಷ ಆಯಿತು. ಇನ್ನು ಜಾತಿ ಮತ್ತು ಹಣ ಅಪಪ್ರಚಾರ ನಡೆಯೋದಿಲ್ಲ ದೇಶದಲ್ಲಿ. ಇವತ್ತು ನರೇಂದ್ರ ಮೋದಿಯವರ ನೇತೃತ್ವ, ಒಂದು ಅಭಿವೃದ್ಧಿ, ಒಂದು ದೂರದೃಷ್ಟಿಯ ನಾಯಕತ್ವ ಎಲ್ಲ ಕ್ಷೇತ್ರಕ್ಕೂ ಬೇಕಾಗಿದೆ. ಆ ದೂರದೃಷ್ಟಿಯನ್ನು ಇಟ್ಕೊಂಡು ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇರುವಂಥದ್ದು BJP MLA ನಾನು. ಹಾಗಾಗಿ ನಮ್ಮನ್ನು ಬೆಂಬಲಿಸ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಘೋಷಣೆ ಮಾಡೋದನ್ನು ನಾವೇನು ಕಾಯ್ತಾನೇ ಇಲ್ಲ. ನಾವು ಜನರ ಬಳಿಗೆ ಹೋಗ್ತಾ ಇದ್ದೇವೆ. ಅಭ್ಯರ್ಥಿಗಳ ಗೊಂದಲ ಅವರು ಇರುವಂಥದ್ದು, ಅವರು ಅದನ್ನು ಬಗೆಹರಿಸ್ಕೊಳ್ಳಿ. ಅವರು ಅದನ್ನು ಬಗೆಹರಿಸ್ಕೊಂಡು ಏನಂತ ತೀರ್ಮಾನ ಮಾಡಲಿ. ಅವ್ರು ಬಗೆಹರಿಸ್ಕೊಳ್ಳೋ ನೆಪದಲ್ಲಿ ಗಲಾಟೆ ಮಾಡಿಕೊಂಡು, ಹೊಡೆದಾಟ ಮಾಡಿಕೊಂಡು ಕಾರ್ಕಳದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡೋದು ಬೇಡ ಅಂತ ನನ್ನ ಅಪೇಕ್ಷೆ ಅಷ್ಟೇ. ಮತದಾರರು ನಿಮಗೆ ಮರು ಆಯ್ಕೆ ಯಾಕೆ ಮಾಡಬೇಕು? ಹಿಂದುತ್ವ ಮತ್ತು ಅಭಿವೃದ್ಧಿಯ ಕಾರಣಕ್ಕೆ ಜನ ನನ್ನನ್ನು ಬೆಂಬಲಿಸಬೇಕು. ಹಿಂದುತ್ವ ಎಂಬುದರ ಅರ್ಥ ಅಲ್ಪಸಂಖ್ಯಾತರ ಮತ ಬೇಡ ಎನ್ನುವುದೇ? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಹಿಂದುತ್ವ ಅಂತಂದರೆ ಇನ್ನೊಂದು ಜಾತಿಯನ್ನು ವಿರೋಧ ಮಾಡೋದಲ್ಲ ಅಂತ. ಕಾಂಗ್ರೆಸ್ನ ಕಾಲದಲ್ಲಿ ಆಯಿತು. ನಾನು ನಿಮಗೆ ಇನ್ನೂ ಭಾಳ ಸರಳವಾಗಿ ಹೇಳಬೇಕು ಅಂತಾದರೆ, ಕಾರ್ಕಳದ ಖ್ಯಾತ ಪ್ರಸಿದ್ಧ ಬೆಸಲಿಕಾ ಖ್ಯಾತಿ ಹತ್ತೂರಿನ ಚರ್ಚು. ಆ ಹತ್ತೂರಿನ ಚರ್ಚಿಗೆ 3 ಕೋಟಿ ರೂಪಾಯಿ ರಸ್ತೆ ಯಾರು ಮಾಡಿಕೊಟ್ಟಿದ್ದು? ನಾನು ಹಿಂದುತ್ವ ಅಂತೇಳಿ ಇನ್ನೊಂದು ಜಾತಿಯನ್ನು ದ್ವೇಷ ಮಾಡಿದರೆ ಚರ್ಚೆ ಮಾಡೋಕ್ಕಾಗ್ತಿರ್ಲಿಲ್ಲ. ಆಸ್ಕರ್ ಫರ್ನಾಂಡಿಸು ಕೇಂದ್ರದ ಸಚಿವರಾಗಿದ್ದಾಗ ಅಲ್ಲಿ ರಸ್ತೆ ಆಗಲಿಲ್ಲ. ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿದ್ದಾಗ ರಸ್ತೆ ಆಗಲಿಲ್ಲ. ರಸ್ತೆ ಆಗಿದ್ದು ಸುನೀಲ್ ಕುಮಾರ್ ಕಾಲದಲ್ಲಿ. ಇವತ್ತು ನಮ್ಮ ಬೇರೆ ಬೇರೆ ಕಡೆಗಳಲ್ಲಿರುವಂಥ ಚರ್ಚೆಗಳಿಗೆ ಹೊಸ ಕಟ್ಟಡಗಳಿಗೆ ದುಡ್ಡು ಕೊಟ್ಟಿದ್ಯಾರು? ನಾವು ಹಂಗೆ ಯಾರನ್ನೂ ದ್ವೇಷ ಮಾಡಲಿಲ್ಲ. ಹಾಗಂತೇಳಿ ತುಷ್ಟೀಕರಣ ಮಾಡಬಾರ್ದು. ಇದು ನಮ್ಮ ಆದ್ಯತೆ ಇರೋದು. ತುಷ್ಟೀಕರಣ ಹಾಗೆಂದರೇನು? ತುಷ್ಟೀಕರಣದ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ತುಷ್ಟೀಕರಣ. ಈಗ ಏನು KFDಯನ್ನು ನಿಷೇಧ ಮಾಡೋದಿಲ್ಲ, ನಾವು ಹಿಂದೂ ಕಾರ್ಯಕರ್ತರ ಹತ್ಯೆ ಆದರೂ ಮಾತಾಡೋದಿಲ್ಲ, ಗೋವಾ ಮಾಂಸ ತಿಂತೀನಿ ಅಂತ ಹೇಳುವಂಥ ತುಷ್ಟೀಕರಣದಲ್ಲಿ ಇನ್ನೇನು? ಟಿಪ್ಪು ಜಯಂತಿಯನ್ನು 144 ಸೆಕ್ಷನ್ ಹಾಕಿ ಆಚರಣೆ ಮಾಡುವಂಥ ತುಷ್ಟೀಕರಣ ಅಲ್ಲಲ್ಲ, ಮತ್ತಿನ್ನೇನು? ಅದೇ ಹೇಳಿದ ನಾನು. ಇದು ಯಾವ ತುಷ್ಟೀಕರಣ ಅಂತ? ಮಠ ಮಂದಿರಗಳನ್ನು ವಶಪಡಿಸ್ಕೊಳ್ತೀವಿ ಅಂತ ಹೇಳ್ತೀರಾ, ಯಾವ ತುಷ್ಟೀಕರಣ? ಇವತ್ತು ಲಿಂಗಾಯತ ಮತ್ತು ವೀರಶೈವವನ್ನು ಬೇರೆ ಬೇರೆ ಮಾಡಿದರು. ನಾನು ಇವತ್ತು ಮುಖ್ಯಮಂತ್ರಿಗೆ ಹೇಳ್ತೇನೆ, ನೀವು ಶಿಯಾ ಮತ್ತು ಸುನ್ನಿಯನ್ನು ಬೇರೆ ಮಾಡಿ ನೋಡೋಣ. ಹಾಗಾದ್ರೆ ತಾಕತ್ತಿದ್ರೆ ಬೇರೆ ಮಾಡಿ. ಇವತ್ತು ವೀರಶೈವ ಮತ್ತು ಲಿಂಗಾಯತನ ಬೇರೆ ಮಾಡುವಂಥ ಎದೆಗಾರಿಕೆ ಇರುವಂತೆ ನಿಮಗೆ, ನೀವು ಶಿಯಾ ಮತ್ತು ಸುನ್ನಿಯನ್ನು ಬೇರೆ ಮಾಡಿ ನೋಡೋಣ. ಯಾಕೆ ಅಂತ ಇಲ್ಲಿ ಮುಖ್ಯಮಂತ್ರಿ ಆದ್ಯತೆ ಯಾವುದು ಅಂತ ನೋಡಿ. ಮುಖ್ಯಮಂತ್ರಿಗಳನ್ನ ಬಹಳ ಹತ್ತಿರದ ನೋಡ್ತಾ ಇದೀವಿ ನಾವು ಕಳೆದ 5 ವರ್ಷಗಳಿಂದ ಮುಖ್ಯಮಂತ್ರಿ ನೇರವಾಗಿ ನೋಡ್ತಾ ಇದೀವಿ. ಮುಖ್ಯಮಂತ್ರಿಗಳ ಕಾರ್ಯವೈಖರಿ ಗೊತ್ತಿದೆ. ಕರ್ನಾಟಕ ಕಂಡಂತ ಒಬ್ಬ ಅತ್ಯಂತ ದುರಂಕಾರಿ ಮುಖ್ಯಮಂತ್ರಿ. 3,500 ಜನ ರೈತರ ಆತ್ಮಹತ್ಯೆ ಆದರೂ ಈ ಸರ್ಕಾರಕ್ಕೆ ಮುಖ್ಯಮಂತ್ರಿ ಮಾತಾಡಲಿಲ್ಲ. 22 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆದರೂ ಕೂಡ ಮುಖ್ಯಮಂತ್ರಿ ಮಾತಾಡಲಿಲ್ಲ. ಸಾಲು ಸರ್ಕಾರಿ ಅಧಿಕಾರಿಗಳ ಮೇಲೆ, IAS ಅಧಿಕಾರಿಗಳ ಮೇಲೆ ದಾಳಿ ಆದರೂ ಮುಖ್ಯಮಂತ್ರಿ ಮಾತಾಡೋದಿಲ್ಲ. ಮಹಿಳೆಯರ ಮೇಲೆ ರಾಜಧಾನಿನಲ್ಲಿ ಅತ್ಯಾಚಾರ ಆಗ್ತಾ ಇದ್ರು ಕೂಡ ಮುಖ್ಯಮಂತ್ರಿ ಮಾತಾಡಲಿಲ್ಲ.
ಈ ಸರ್ಕಾರದ ಏನು ನಿರೀಕ್ಷೆ ಮಾಡ್ತೀವಿ? ಪ್ರಧಾನಿ ನರೇಂದ್ರ ಮೋದಿ ಕೂಡ ಮಾತನಾಡುತ್ತಿಲ್ಲವಲ್ಲ? ಮಾತಾಡೋದಿಲ್ಲ ಅಂತಂದರೆ ನಿಲುವೇ ಇಲ್ಲ ಅಂತ. ಇವತ್ತು ಯಾರು ರಕ್ಷಣೆ ಕೊಡಬೇಕಾಗಿರೋದು? ಯಾರು ಮಾತಾಡೋದಿಲ್ಲ ಅಂದರೆ ಹೇಳಿಕೆ ಕೊಡಬೇಕು ಅಂತ ನಾನು ಹೇಳ್ತಾ ಇರೋದಲ್ಲ. ಸರ್ಕಾರದ ನಿಲುವೇನು? ಆಯಿತು, ಸರ್ಕಾರಿ ಅಧಿಕಾರಿಗಳ ಮೇಲೆ ಒಂದು ಸರ್ಕಾರಕ್ಕೆ ರಕ್ಷಣೆ ತನ್ನ ಕೈ ಕೆಳಗೆ ಕೆಲಸ ಮಾಡುತ್ತಾ ಇರೋಂಥ IAS ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂತಂದರೆ ಇದಕ್ಕೊಂದು ಸರ್ಕಾರ ಅಂತ ಕರೀತಾರಾ? ಅಧಿಕಾರಿಗಳು ಕೈ ಚೆಲ್ಲಿ ಕೂತಿದ್ದಾರೆ. ಮೊನ್ನೆ IPS ಅಧಿಕಾರಿ ಮುಖ್ಯ ಕಾರ್ಯದರ್ಶಿಗಳು ಪತ್ರ ಬರೆದಿದ್ದಾರೆ, ಈ ಸರ್ಕಾರದ ಆಡಳಿತ ವೈಖರಿ ನಮಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ. ಕಾಂಗ್ರೆಸ್ ಶಾಸಕರ ಮಕ್ಕಳು ಗೂಂಡಾಗಿರಿ ಮಾಡ್ತಾ ಇದ್ದಾರೆ. ಸರ್ಕಾರ ಯಾರ ಪರವಾಗಿ ನಿಂತಿದೆ? ಒಂದು ಘಟನೆ, ಎರಡು ಘಟನೆನಾ? ನಾವ್ಯಾರು ತೋರಿಸ್ತಾ ಇರೋದಿಲ್ಲ, ಟಿವಿಗಳಲ್ಲಿ ಬರ್ತಾ ಇರುವಂಥದ್ದು. ಒಂದು ನಲಪಾಡಿನ ಘಟನೆ, ಒಂದು ಕಣ್ಣಿಗೆ ಕಾಣುತ್ತೆ ಅಷ್ಟೇ. ಈ ರೀತಿ ಕಾಂಗ್ರೆಸ್ಸಿನ ಬೆಂಬಲಿಗರು, ಕಾಂಗ್ರೆಸ್ ಶಾಸಕರ ಪುತ್ರರು, ಅವರ ಬೆಂಬಲಿಗರು ಕರ್ನಾಟಕದಲ್ಲಿ ಮಾಡ್ತಾ ಇರುವಂಥ ಗಲಾಟೆಗಳೆಷ್ಟು? ಯಾಕದು ಇವತ್ತು ಸರ್ಕಾರ ಮಾತಾಡೋದಿಲ್ಲ? ಗೃಹ ಇಲಾಖೆ ಯಾಕೆ ಮಾತಾಡೋದಿಲ್ಲ? ಕರ್ನಾಟಕ ಜನ ನೆಮ್ಮದಿಯಲ್ಲಿದ್ದಾರೆ 4 ವರ್ಷದಿಂದ. ದೇಶದ ಇತಿಹಾಸದಲ್ಲಿ 72 ವರ್ಷ ಆಯಿತು, ದೇಶದ ಇತಿಹಾಸದಲ್ಲಿ ಒಂದು ಸರ್ಕಾರದ ವಿರುದ್ಧ ಪೊಲೀಸರು ಪ್ರತಿಭಟನೆ ಮಾಡಿದ್ದೆಲ್ಲರೂ ಕೇಳಿದ್ದೀರಾ? ಹಿಂದೆ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪೊಲೀಸರು ಪ್ರತಿಭಟನೆ ಮಾಡಿದರು. ಅಂದರೆ ಈ ಸರ್ಕಾರ ಯಾವ ಹಂತಕ್ಕೆ ತಲುಪಿದೆ ಅನ್ನೋದನ್ನು ಆಲೋಚನೆ ಮಾಡಿ. ಒಂದು ಸುತ್ತಿನ ಚುನಾವಣಾ ಪ್ರಚಾರ ಮುಗಿಸಿದ್ದೀರಿ, ಹೇಗೆ ಅನಿಸುತ್ತದೆ? ಕ್ಷೇತ್ರದ ಮತದಾರ BJPಯ ಕಡೆಗೆ ಒಲವನ್ನು ತೋರಿಸ್ತಾ ಇದ್ದಾನೆ. ಕ್ಷೇತ್ರದ ಜನ ಅಭಿವೃದ್ಧಿಯನ್ನು ಬೆಂಬಲಿಸ್ತಾ ಇದ್ದಾರೆ. ಹಾಗಾಗಿ ನಾನು ಭಾಳ ಆರಾಮಾಗಿ ನಿರಾಸಯವಾಗಿ ಗೆಲ್ತೇನೆ ಅಂತ ವಿಶ್ವಾಸ ಇದೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಕರಾವಳಿಗೆ ಬಂದು ಹೋಗಿದ್ದಾರೆ, ಇದಕ್ಕೆ ಏನನ್ನುತ್ತೀರಿ? ರಾಹುಲ್ ಗಾಂಧಿಯವರ ಕುರಿತಂತೆ ನಾನು ಹೇಳುವಂಥ ಅಗತ್ಯ ಇಲ್ಲ. ನೀವು ಪುರ್ಸೊತ್ತಿದ್ರೆ ಒಂದು 2 ನಿಮಿಷ ವ್ಯಾಟ್ಸಪ್ಪನ್ನು ನೋಡಿ. ರಾಹುಲ್ ಗಾಂಧಿ ಅವರ ಭಾಷಣ, ರಾಹುಲ್ ಗಾಂಧಿಯವರ ಕುರಿತಂತೆ ಜನ ಮಾತಾಡ್ತಿರೋದು ಗೊತ್ತಾಗುತ್ತೆ. ಹಾಗಾಗಿ ರಾಹುಲ್ ಗಾಂಧಿಯವರನ್ನು ಒಬ್ಬ ನಾಯಕನೋ, ಒಬ್ಬ ಹಾಸ್ಯಗಾರನೋ, ಒಬ್ಬ ಕಾಂಗ್ರೆಸ್ಸಿನ ಅಧ್ಯಕ್ಷನೋ ಅನ್ನೋದನ್ನು ಜನ ತೀರ್ಮಾನ ಮಾಡ್ತಾ ಇದ್ದಾರೆ. ನಾವೇನು ಹೆಚ್ಚು ಹೇಳುವಂಥ ಅಗತ್ಯ ಇಲ್ಲ. ಮತ್ತು ಕರಾವಳಿಯ ಜನರಿಗೆ 4 ವರ್ಷದಿಂದ ಆಗಿರುವಂಥ ಘಟನೆಗಳು ನೆನಪಿದೆ. ಕರಾವಳಿಗೊಂದು ಮರಳು ನೀತಿ ಇಲ್ಲ, ಕರಾವಳಿಗೊಂದು ಕಲ್ಲುಗಣಿಗಾರಿಕೆಗೆ ನೀತಿ ಇಲ್ಲ, ಕರಾವಳಿಗೊಂದು ಕುಡಿಯೋ ನೀರಿಗೊಂದು ವ್ಯವಸ್ಥೆ ಇಲ್ಲ, ಡಿಮೋಡ್ ಫಾರೆಸ್ಟಿನ ಸಮಸ್ಯೆ ಬಗೆಹರಿದಿಲ್ಲ. ಇದೆಲ್ಲದಕ್ಕೂ ಕೂಡ ಕರಾವಳಿಗೆ ಸಂಬಂಧಪಟ್ಟಂಥ ಬೇಡಿಕೆಗಳು. ಇದು ಯಾವುದನ್ನು ಕೂಡ ಸರ್ಕಾರ ಈಡೇರಿಸಲಿಲ್ಲ. ಹಾಗಾಗಿ ಜನ ನಿಶ್ಚಯ ಮಾಡಾಗಿದೆ ಯಾರನ್ನ ಗೆಲ್ಲಿಸಬೇಕು ಅಂತ. ಹಾಗಾಗಿ ರಾಹುಲ್ ಗಾಂಧಿ ಬರ್ತಾರೋ ಇನ್ಯಾರೋ ಬರ್ತಾರೋ ಅನ್ನೋಂಥದ್ದು ಗೌಣದ ವಿಷಯ. ಈ ಬಾರಿಯ ಚುನಾವಣೆಯಲ್ಲಿ ರಾಷ್ಟ್ರೀಯ ನಾಯಕರ ಪ್ರಚಾರದ ಪ್ರಭಾವದ ಬಗ್ಗೆ ಏನು ಹೇಳ್ತೀರಿ? ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರ ಪ್ರಭಾವ ಬೀರೋದಿಲ್ಲ. BJP ನಾಯಕರು ನಮ್ಮ ಕಾರ್ಯಕರ್ತರಿಗೆ ಇನ್ನಷ್ಟು ಉತ್ಸಾಹವನ್ನು ಕೊಡಲಿಕ್ಕೆ ಬರ್ತಾರೆ, ಉತ್ಸಾಹವನ್ನು ಇಮ್ಮಡಿಗೊಳಿಸ್ತಾರೆ. BJP ಸರ್ಕಾರ ಅಧಿಕಾರಕ್ಕೆ ಬಂದರೆ ಈಗ ನೀವು ಪಟ್ಟಿಯಲ್ಲಿ ಹೇಳಿದ್ದೆಲ್ಲವನ್ನೂ ಮಾಡುತ್ತೀರಾ? ನಮ್ಮ ಸರ್ಕಾರ ಬಂದಾಗಲೇ ಕುಮ್ಕಿ ರೈಟ್ಸಿಗೆ ನಾವು ಹಕ್ಕನ್ನು ಕೊಟ್ಟಿದ್ದು, ಈ ಸರ್ಕಾರ ಬಂದಂತ ವಾಪಸ್ ತೆಗೆದುಕೊಳ್ತು. ನಮ್ಮ ಸರ್ಕಾರನೇ ಗೋಹತ್ಯೆ ನಿಷೇಧ ಕಾನೂನು ತಂದಿದ್ದು, ಈ ಸರ್ಕಾರ ವಾಪಸ್ ತೆಗೆದುಕೊಳ್ತು. ನಮ್ಮ ಸರ್ಕಾರ ಕರಾವಳಿಗೆ ಪ್ರತ್ಯೇಕ ಮರಳು ನೀತಿಯನ್ನು ಜಾರಿ ತಂದಿತ್ತು, ಈ ಸರ್ಕಾರ ವಾಪಸ್ ತೆಗೆದುಕೊಳ್ತು. ನಮ್ಮ ಸರ್ಕಾರ ಮಾಡಿದಂಥ ಎಲ್ಲ ನಿಲುವುಗಳನ್ನು ಈ ಸರ್ಕಾರ ಹಿಂದೆ ಸರಿದಿದೆ. ಅದರ ಪರಿಣಾಮ ಇವತ್ತು ಈ ಸಮಸ್ಯೆಗಳು ನಿರ್ಮಾಣ ಆಗಿರೋದು. ನಮಗೆ ಮತ್ತೆ ಅಧಿಕಾರಕ್ಕೆ ಕೊಟ್ಟರೆ ನಾವು ಜನಪರವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ, ಜನಪರವಾದಂಥ ನಿಲುವುಗಳನ್ನು ತೆಗೆದುಕೊಳ್ತೇವೆ. ಕಾರ್ಕಳ ಕ್ಷೇತ್ರದಲ್ಲಿ ನಿವೇಶನ ರಹಿತರನ್ನು ಗುರುತಿಸುವ ಮತ್ತು ನಿವೇಶನ ಹಂಚುವ ಕೆಲಸ ತೃಪ್ತಿಕರವಾಗಿಲ್ಲ ಎಂಬ ಆರೋಪಕ್ಕೆ ಏನಂತೀರಿ? 2 ಜಿಲ್ಲೆಯ ದಾಖಲೆಗಳನ್ನು ತೆಗೆದು ನೋಡಿದರೆ ನಾನು ನಂಬರ್ 1 ಮನೆಗೆ ನಿಂತ್ಕೋತೇನೆ. ನಿವೇಶನವನ್ನು ಕೊಡೋದ್ರಲ್ಲಿ ಮತ್ತು ಹಕ್ಕುಪತ್ರಗಳನ್ನು ನೀಡೋದರಲ್ಲಿ ತೆಗಿರಿ ದಾಖಲೆ. ಯಾರು ಅತ್ಯಂತ ಹೆಚ್ಚು ನಿವೇಶನವನ್ನು ಕೊಟ್ಟಿದ್ದಾರೆ ಸುಳ್ಯದಿಂದ ಹಿಡಿದು ಬೈಂದೂರಿನ ತನಕ ದಾಖಲೆ ತೆಗಿಲಿ, ನಾನು ತಯಾರಿದ್ದೇನೆ. ನಿವೇಶನ ಕೊಟ್ಟಿರೋದು ನಮ್ಮ ತಾಲೂಕಲ್ಲಿ ಜಾಸ್ತಿ. 94C ಸರ್ಕಾರಿ ಜಾಗಗಳಲ್ಲಿ ಕೂತಂದ್ರೆ ಹಕ್ಕುಪತ್ರ ಕೊಟ್ಟಿರೋದು ನಮ್ಮ ತಾಲೂಕಿನಲ್ಲಿ ಜಾಸ್ತಿ. ಕರಾವಳಿಗೆ ಪ್ರತ್ಯೇಕವಾದಂಥ ಮರಳು ನೀತಿ ಬೇಕು. ಈ ನೀವು ಯಾವುದೋ ಕಾವೇರಿ ಬೇಸ್ನಲ್ಲಿ, ಯಾವುದೋ ತುಂಗಾ ಬೇಸ್ನಲ್ಲಿರುವಂಥ ಮರಳು ನೀತಿ ಕರಾವಳಿಗೆ ಅನ್ವಯ ಆಗೋದಿಲ್ಲ. ಮಾನ್ಯ VS ಆಚಾರ್ಯರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಇದಕ್ಕೊಂದು ಪ್ರತ್ಯೇಕ ನೀತಿಯನ್ನು ಮಾಡಿದರು. ಭಾಳ ಸುಲಲಿತವಾಗಿ ಇಲ್ಲಿ ಮರಳು ಮಾಫಿಯಾ ನಡೆದಲ್ಲ, ಎಲ್ಲರಿಗೂ ಕೂಡ ಭಾಳ ಕಡಿಮೆ ದರದಲ್ಲಿ ಮರಳು ಸಿಗ್ತಾ ಇತ್ತು. ಅವತ್ತು ನಾವು ಮಾಡಿದಂಥ ನೀತಿಯ ಕಾರಣಕ್ಕೆ ಈ ಸರ್ಕಾರ ಬಂದ ನಂತರ ಆ ನೀತಿಯನ್ನು ವಾಪಸ್ ತೆಗೆದುಕೊಳ್ತು. ಇವತ್ತು ನಾವು ಸುಪ್ರೀಂ ಕೋರ್ಟಿನ ಗ್ರೀನ್ ಬೆಂಚಿಗೂ ಕೂಡ ಇದನ್ನು ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ನಾವು ನಮಗೊಂದು ಪ್ರತ್ಯೇಕ ನೀತಿಯನ್ನು ರೂಪಿಸಿ ನಮಗೆ ಆರಾಮಾಗಿ ಮರಳು ಸಿಗೋ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಬೇಕು. ಇವತ್ತು 3,000 ಇದ್ದಂಥ ಮರಳು 12,000 ಆಗಲಿಕ್ಕೆ ಈ ಸರ್ಕಾರನೇ ಕಾರಣ. ಎಲ್ಲವೂ ಕೇಸರೀಕರಣ ಮಾಡುವ ಅಜೆಂಡಾ BJPಯದ್ದು. ಕೇಸರೀಕರಣ ಅಂತಂದರೆ ನೀವು ಇನ್ಯಾವುದೋ ಹೊಸ ಮುಖದಿಂದ ನೋಡಬೇಡಿ. ಕೇಸರೀಕರಣ ಅಂತಂದ್ರೆ ರಾಷ್ಟ್ರೀಯತೆ, ಕೇಸರಿ ಅಂತಂದರೆ ತ್ಯಾಗದ ಸಂಕೇತ. ಈ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೋಬೇಕು. ನೀವು ಪಠ್ಯಪುಸ್ತಕದಲ್ಲಿ ಸರಸ್ವತಿ ಬೋಧನೆಯನ್ನು ಮಾಡಬಾರ್ದು ಅಂದರೆ ಕೇಸರೀಕರಣನಾ? ಯಾವುದು ಕೇಸರೀಕರಣ ಅಂದರೆ? ಟಿಪ್ಪು ಜಯಂತಿಯನ್ನು ಮಾಡಬೇಡಿ ಅಂತಂದರೆ ಕೇಸರೀಕರಣನಾ? ನೀವು ಟಿಪ್ಪು ಜಯಂತಿ ಆದ್ಯತೆನೋ ವಿವೇಕಾನಂದ ಜಯಂತಿ ಆದ್ಯತೆನೋ? ಯಾವುದು ಆದ್ಯತೆ? ಇದು ಇವತ್ತು ಜನರಿಗೆ ಬೇಕಾಗಿರೋದು ಇದು. ಇದನ್ನು ಮಾಡ್ದಲೇ ನಾನು ಬಹುಮನಿ ಸಾಮ್ರಾಜ್ಯದ ಜಯಂತಿ ಮಾಡ್ತೇನೆ, ಟಿಪ್ಪು ಜಯಂತಿ ಮಾಡ್ತೇನೆ. ಯಾವುದು ಈ ನಾಡಿನ ಪ್ರೀತಿ, ಈ ನಾಡಿನ ನೆಲದ ಪರಿಮಳ ಯಾವುದು? ಅದನ್ನು ಮಾಡಬೇಕು. ಅದನ್ನು ಮಾಡಲಿಕ್ಕೆ ಹೋದರೆ ಅದನ್ನು ಕೇಸರೀಕರಣ ಅಂತಂದರೆ ಹೌದು ಕೇಸರೀಕರಣ, ನಾವು ಮಾಡ್ತೀವಿ ಅದನ್ನು. ಹಣಬಲ ತೋಳ್ಬಲದ ಆಧಾರದಲ್ಲಿ ಎಲ್ಲವೇ ಚುನಾವಣೆ ನಡೆಯುವುದು. ನಾವಂತೂ ಭಾಳ ಸ್ಪಷ್ಟವಾಗಿದ್ದೇವೆ. ನಾವು ಜನರ ಹತ್ರ ಅಭಿವೃದ್ಧಿಯನ್ನು ಇಟ್ಕೊಂಡು ಹೋಗ್ತಾ ಇದ್ದೇವೆ. ಹಣಬಲ ಮತ್ತು ತೋಳ್ಬಲ, ಜಾತಿ ಬಲ
ಅಪಪ್ರಚಾರದ ಬಲದಿಂದ ಯಾರೂ ಕೂಡ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಆಗಲ್ಲ. ನಾನು ಅದಕ್ಕೆ ಆವಾಗಲೇ ಹೇಳಿದ್ದು, ಸ್ವಾತಂತ್ರ್ಯ ಬಂದು 72 ವರ್ಷ ಆಯಿತು. ಇದು ವಾಟ್ಸಪ್ಪಿನ ಯುಗ, ಇದು ಎತ್ತಿನ ಗಾಡಿ ಯುಗ ಅಲ್ಲ, ಇದು ಫೇಸ್ಬುಕ್ಕಿನ ಯುಗ. ಎಲ್ಲರಿಗೂ ಕೂಡ ಜಗತ್ತೇನು ನಡೀತಿದೆ ಅಂತ ಗೊತ್ತಿದೆ. ಹಾಗಾಗಿ ಜಾತಿ ಭಾಳ ಗೌಣ, ಹಣ ಭಾಳ ಕ್ಷಣಿಕ. ಮುಂದಿನ ನಮ್ಮೂರಿಗೆ ಏನಾಗಬೇಕು ಅನ್ನೋದನ್ನು ಯಾರು ದೂರದೃಷ್ಟಿಯ ಕಲ್ಪನೆಗಳನ್ನ ಇಟ್ಕೊಂಡು ಕೆಲಸ ಮಾಡಿರುವಂಥ ಇತಿಹಾಸ ಯಾರ ಹತ್ರ ಇದೆ ಅವರನ್ನು ಜನ ಬೆಂಬಲಿಸ್ತಾರೆ. ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಮಿಕರ ಹಿತ ಕಾಪಾಡುವ ಯಾವ ಕೆಲಸ ಮಾಡಿದ್ದೀರಿ? ಕಾರ್ಮಿಕರ ವಿಷಯದಲ್ಲಿ ಇಲ್ಲಿರುವಂಥದ್ದು ಮೇಜರ್ ನಮಗೆ ಗೇರ್ಬೀಜದ ಕಾರ್ಖಾನೆಗಳು. ಗೇರ್ಬೀಜದ ಕಾರ್ಖಾನೆಗೆ ಬಿದ್ದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಪ್ರಯತ್ನಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೇವೆ. ವಿಶೇಷವಾಗಿ ಅವರಿಗೆ ವೇತನ ಜಾಸ್ತಿ ಮಾಡಬೇಕು ಅಂತಾದಾಗ ನಾನೇ ವಿಧಾನಸಭೆಯಲ್ಲಿ ಮಾತಾಡಿ ಅವರಿಗೆ ಸುಮಾರು 30% ವೇತನವನ್ನು ಜಾಸ್ತಿ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೇವೆ. ಎರಡನೇದು, ಅವರಿಗೆ ಕಾರ್ಮಿಕ ಇಲಾಖೆಯಿಂದ ESI ಮುಖಾಂತರ ಆಸ್ಪತ್ರೆಗಳಲ್ಲಿ ಸೌಲಭ್ಯ ಸಿಗಬೇಕು ಅನ್ನುವಂಥ ಒತ್ತಾಯವನ್ನು ಹಾಕಿದ್ರಿಂದ ನಮ್ಮ ತಾಲೂಕಿನ ಅದು ನಮ್ಮ ಜಿಲ್ಲೆಯ ಗೇರ್ಬೀಜದ ಕಾರ್ಖಾನೆಯ ಎಲ್ಲ ಕಾರ್ಮಿಕರು ESI ವ್ಯಾಪ್ತಿ ಒಳಪಡಲಿಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಆರೋಗ್ಯದ ಭದ್ರತೆ ಇವತ್ತು ಸಿಕ್ಕಿದೆ. ಸೊ ಕಾರ್ಮಿಕರ ಪರವಾಗಿ ನಾವು ಕೆಲಸ ಮಾಡಿದ್ದೇವೆ. ತ್ರಿಪುರಾದಲ್ಲಿ ಅಧಿಕಾರಕ್ಕೆ ಬರುತ್ತಿದ್ದಂತೆ ವಿರೋಧ ಪಕ್ಷಗಳ ಸ್ಮಾರಕ ಧ್ವಂಸ ಮಾಡಲಾಗಿದೆ. ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದರೆ ಇದು ಮರುಕಳಿಸುತ್ತದೆ? ಪೂರ್ಣ ಪ್ರಮಾಣ ಸರ್ಕಾರ ನಮ್ಮದಿತ್ತು. ಆ ರೀತಿಯಾದ ಘಟನೆಗಳು ಯಾವುದೂ ನಡೆಯೋದಿಲ್ಲ. ಮತ್ತು ಆ ರೀತಿ ಹತ್ಯೆಗಳು ಅಥವಾ ಪ್ರತಿಮೆಗಳನ್ನು ಧ್ವಂಸ ಮಾಡೋದನ್ನು BJP ಯಾವತ್ತೂ ಬೆಂಬಲಿಸೋದಿಲ್ಲ. ಬೆಂಬಲಿಸಲ್ಲ ನಾವು ಅದನ್ನು. ನಮ್ಮ ನಿಲುವು ಸ್ಪಷ್ಟ ಇದೆ, ನಾವು ಬೆಂಬಲಿಸೋದಿಲ್ಲ ಅದನ್ನು. ಅಂದರೆ ಯಾರೇ ಅದನ್ನು ಮಾಡಿದರೂ ಕೂಡ ನಮ್ಮದು ಖಂಡನೆ ಇದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮ್ಮ ಗೆಲುವಿನ ನಿರೀಕ್ಷೆಗಳೇನು? ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ 13 ಸೀಟುಗಳಲ್ಲಿ 13 ಸೀಟುಗಳನ್ನು ಗೆಲ್ಲಬೇಕು ಅನ್ನುವಂಥ ತಂತ್ರಗಾರಿಕೆಯನ್ನು ಮಾಡಿದ್ದೇವೆ. ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಈಗಾಗಲೇ ಬೂತ್ ಮಟ್ಟದಲ್ಲಿ ನಾವು ಮಾಡಿದ್ದೇವೆ. ನಿಶ್ಚಿತವಾಗಿ ಮುಂದಿನ ಕೆಲವು ದಿನಗಳಲ್ಲಿ ನಾವು ಇನ್ನಷ್ಟು ತೀವ್ರ ಹೋರಾಟವನ್ನು ಮಾಡ್ತೇವೆ, ಕಾರ್ಯಕರ್ತರನ್ನು ಸಕ್ರಿಯಗೊಳಿಸ್ತೇವೆ. ನಮ್ಮ ಗುರಿ 13 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ. ಪ್ರಚಾರಕ್ಕೆ ಜನರ ಬಳಿ ಹೋದಾಗ ಏನನ್ನಿಸಿತು? ಚುನಾವಣಾ ಪ್ರಚಾರದ ಹಿನ್ನೆಲೆಯಲ್ಲಿ ನಾವು ಒಂದು ಬಾರಿ ಈಗಾಗಲೇ ಮುಗಿಸಿದ್ದೇವೆ. ಆದರೆ ಜನರ ಬಳಿ ನಾವು ಕಳೆದ 5 ವರ್ಷಗಳಿಂದ ನಿರಂತರವಾಗಿದ್ದೇವೆ. ಅಧಿಕೃತ ಚುನಾವಣೆ ಘೋಷಣೆ ಆದ ನಂತರ ಚುನಾವಣಾ ಪ್ರಚಾರ ಸಭೆಗಳು ಆರಂಭ ಆಗುತ್ತೆ. BJPಯ ರಾಷ್ಟ್ರೀಯ ನಾಯಕರ ಪ್ರಚಾರದ ಬಗ್ಗೆ ಏನು ಹೇಳುತ್ತೀರಿ? ಈಗಾಗಲೇ ಅಮಿತ್ ಶಾ ಅವರು 2 ಸುತ್ತಿನಲ್ಲಿ ಬಂದು ಹೋಗಿದ್ದಾರೆ. ಯೋಗಿ ಆದಿತ್ಯನಾಥ್ 1 ಸುತ್ತಿನಲ್ಲಿ ಬಂದು ಹೋಗಿದ್ದಾರೆ. ಬೇರೆ ಬೇರೆ ನಾಯಕರು ಬೇರೆ ಬೇರೆ ಕ್ಷೇತ್ರಗಳಿಗೆ ಬಂದಿದ್ದಾರೆ. ಪ್ರಧಾನಮಂತ್ರಿಯವರು ಕೂಡ 2 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದಾರೆ. ಕಾರ್ಕಳಕ್ಕಾಗಿ ಸುನಿಲ್ ಕುಮಾರ್ ಅವರನ್ನು ಬೆಂಬಲಿಸಬೇಕು ಅನ್ನೋ ಕಾರಣಕ್ಕಾಗಿ ಯಾವ ರಾಷ್ಟ್ರೀಯ ಇಡೀ ಪಕ್ಷದ ವಿಷಯ ಬಂದಾಗ ಸುನಿಲ್ ಕುಮಾರ್ ಭಾರಿ ಸಣ್ಣ ಮನುಷ್ಯ. ಸುನಿಲ್ ಕುಮಾರನ್ನು ಗೆಲ್ಲಿಸಬೇಕು ಅಂತೇಳಿ ನಮ್ಮದು ಭಾಳ ದೊಡ್ಡ ಅಜೆಂಡಾ ಏನಿಲ್ಲ. ನಾನು ಇಡೀ ಪಕ್ಷನ ಹೋಲಿಕೆ ಮಾಡಿಕೊಂಡಾಗ ನಾನು ಅತ್ಯಂತ ಸಣ್ಣ ಮನುಷ್ಯ. ನನ್ನನ್ನು ಕಾರ್ಯಕರ್ತರು ಗೆಲ್ಲಿಸ್ತಾರೆ, ಕಾರ್ಕಳದ ಜನ ಬಂದು ಗೆಲ್ಲಿಸ್ತಾರೆ, ರಾಷ್ಟ್ರೀಯ ನಾಯಕರು ಬಂದು ಅದಕ್ಕೆ ಪ್ರೇರಣೆಯನ್ನು ಕೊಡ್ತಾರೆ ಅಷ್ಟೇ. ಯಾರಾದರೂ ಕಾಂಗ್ರೆಸ್ಸಿನ ಅಭ್ಯರ್ಥಿ ಆದರೂ ನಾನು ಸ್ವಾಗತಿಸ್ತೇನೆ. ವೈಯಕ್ತಿಕ ಟೀಕೆಗಳ ಬಗ್ಗೆ ನಂಗೆ ನಂಬಿಕೆ ಇಲ್ಲ, ಅಪಪ್ರಚಾರಗಳಲ್ಲಿ ನನಗೆ ವಿಶ್ವಾಸ ಇಲ್ಲ. ನಾವು ಮಾಡಿರುವಂಥ ಸಾಧನೆಯನ್ನು ಇಟ್ಕೊಂಡೆ ನಾನು ಜನರ ಬಳಿಗೆ ಹೋಗ್ತೇನೆ. ಕಾಂಗ್ರೆಸ್ ಮಾಡಿರುವಂಥ ಸಾಧನೆಯನ್ನು, ನಾನು 5 ವರ್ಷದಲ್ಲಿ ಮಾಡಿರುವಂಥ ಸಾಧನೆಯನ್ನು, ಇದನ್ನು ಅಂಕಿಅಂಶಗಳ ಸಮೇತ ನಾನು ಜನರ ಬಳಿಗೆ ಹೋಗ್ತೇನೆ. ಕೊನೆಯದಾಗಿ ಮತದಾರರಲ್ಲಿ ಏನು ಹೇಳಲು ಬಯಸುತ್ತೀರಿ? ಈ ಬಾರಿ ಜನ ನನ್ನ ಅಭಿವೃದ್ಧಿ ಚಟುವಟಿಕೆಗಳನ್ನು ಗಮನಿಸಿ ಮತ್ತೊಮ್ಮೆ BJPಯನ್ನು ಗೆಲ್ಲಿಸ್ಕೊಡ್ಬೇಕು. ಕಾರ್ಕಳದ ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತೊಮ್ಮೆ BJPಯನ್ನು ಜನ ಬೆಂಬಲಿಸಬೇಕು ಅನ್ನೋದು ವಿನಂತಿ ನಾನು ಮಾಡ್ತೇನೆ.